ಮಂಗಳೂರಿನ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ವಿಶ್ವ ಸ್ವಲೀನತೆ ಜಾಗೃತಿ ದಿನವನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಡಾಕ್ಟರ್ ಅಶೋಕ್ ಹೆಗಡೆ ಉದ್ಘಾಟನೆ ಮಾಡಿದರು. ಆ ಬಳಿಕ ಕಿರು ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸ್ವಲೀನತೆಯ ಬಗ್ಗೆ ಅರಿವು ಮೂಡಿಸಲಾಗುವುದು. ಮಕ್ಕಳನ್ನ ದೇವರಿಂದ ಹೇಳ್ತಾರೆ. ಮಕ್ಕಳಲ್ಲಿರುವಂತಹ ಮುಗ್ಧತೆಯನ್ನ ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ. ಸ್ವಲೀನತೆಯಿಂದ ಮಕ್ಕಳ ಮುಗ್ಧತೆಯ ಮೇಲೆ ಅತ್ಯಂತ ಪ್ರಭಾವ ಬೀರುತ್ತೆ. ಸುಮಾರು 60 ಮಿಲಿಯನ್ಗಳಷ್ಟು ಜನರು ಈ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಹಲವು ಕಡೆಗಳಲ್ಲಿ ಸ್ವಲೀನತೆಯ ಬಗ್ಗೆ ಅರಿವು ಮೂಡಿಸಲು ಹಲವು ಕಡೆಗಳಲ್ಲಿ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದಿದ್ದಾರೆ. ಇವತ್ತು ಶಾಲೆನಲ್ಲಿ ಟೀಚರ್ ಕರೆದಿದ್ರು. ಅವಳು ತುಂಬಾ ಹಠ ಮಾಡ್ತಾಳೆ, ಯಾವ ಮಕ್ಳ ಜೊತೆನೂ ಹೊಂದ್ಕೋತಾನೆ ಇಲ್ಲ, ಬೇರೆ ಮಕ್ಳ ತರ ಇಲ್ಲ ಅಂತ ಹೇಳಿ ಕರೆದಿದ್ರು. ನೋಡು, ನಮ್ಮ ಮಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ, ಚಿತ್ರ ಕೂಡ ಬರೀತಾ ಇದ್ದಾಳೆ. ಏನಾಗಿದೆ ಅವಳಿಗೆ? ಅವಳಿಗೆ ಖುಷಿ ಇದ್ರೆ ಎಲ್ಲ ಅವ್ರಿಗೆ ಇಷ್ಟ ಆಗಿದ್ದೆಲ್ಲ ಮಾಡ್ತಾಳೆ. ನಾವೇನಾದ್ರೂ ಹೇಳಿದ್ರೆ ಅದನ್ನ ಕೇಳಲ್ಲ. ನಾವು ಹೇಳಿದ್ದನ್ನ ಹಾಗಾದ್ರೆ ಇಂಡಿಯಾ ಜಗತ್ತಿನಲ್ಲೇ ಎರಡನೇ ಸ್ಥಾನದಲ್ಲಿದೆ ಜನಸಂಖ್ಯೆಯಲ್ಲಿ. ಆದ್ರೆ ಇಲ್ಲಿ ಆಟಿಸಂ ಬಗ್ಗೆ ಅರಿವು ತುಂಬಾ ಕಡಿಮೆ ಇದೆ. ಹಾಗೆ ನಾವು ನೋಡಿದ್ರೆ ಹಾಗಿದ್ರೆ ಎಷ್ಟು ಇರಬಹುದು ಇಲ್ಲಿ ಮಕ್ಕಳು ಆಟಿಸಮ್ ಇಂದ ಬಳಲ್ತಾ ಇರೋದು, ಅದರ ಬಗ್ಗೆ ಹೇಳೋದಕ್ಕೆ ತುಂಬಾ ಕಷ್ಟ. ಸೊ ಹಾಗಿದ್ರೆ ಇದು ಆಟಿಸಮ್ ಅಂತಂದ್ರೆ ಏನು? ಇದಕ್ಕೆ ಕನ್ನಡದಲ್ಲಿ ಹೇಳ್ತಾರೆ ಸ್ವಲೀನತೆ ಅಂತ. ಮತ್ತೊಂದು ಹೇಳೋದಂತಂದ್ರೆ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಥವಾ ASD ಅಂತ ಹೇಳ್ತಾರೆ. ಹಾಗಿದ್ರೆ ಈ ಆಟಿಸಮ್ ಅನ್ನ ಯಾವ ಮಕ್ಕಳಲ್ಲಿ ನಾವು ನೋಡ್ತೀವಿ? ಇದು ಮೊದಲು ಏನು ಹೇಳ್ತಿದ್ರು ಅಂತಂದ್ರೆ, ಸರ್ ಮೊದಲು ಹೇಳಿದ್ದಾರೆ ಆಟಿಸಮ್ ಅನ್ನ ಬುದ್ಧಿಮಾಂದ್ಯರು ಅಥವಾ ಲೋ IQ ಇರೋರು ಅಂತ ಹೇಳಿ ಕನ್ಫ್ಯೂಷನ್ ಮಾಡ್ಕೊಳ್ತಿದ್ರು. For institution, AJ group of institution, leading from the front by our inspirational leader Dr. AJ Shetty and dynamic vice president Mr. Prashant Shetty. They are always in the forefront to support this kind of activities in the institution, especially the days of importance of national and international importance. The main aim is to create awareness and also as a part of our social obligation towards society. Of our institution, AJ group of institution, leading from the front by our inspirational leader Dr. AJ Shetty and dynamic vice president Mr. Prashant Shetty. They are always in the forefront to support this kind of activities in the institution, especially the days of importance of national and international importance. The main aim is to create awareness and also as a part of our social obligation towards society. Of our institution, AJ group of institution, leading from the front by our inspirational leader Dr. AJ Shetty and dynamic vice president Mr. Prashant Shetty. They are always in the forefront to support this kind of activities in the institution, especially the days of importance of national and international importance. The main aim is to create awareness and also as a part of our social obligation towards society. Of our institution, AJ group